ಬಂಟ್ವಾಳ ತಾಲೂಕಿನ ನಾವೂರು ಗ್ರಾಮದ ಶ್ರೀ ಸುಬ್ರಾಯ ವಿಷ್ಣುಮೂರ್ತಿ ನಾವೂರೇಶ್ವರ ದೇವಸ್ಥಾನದ ಪ್ರತಿಷ್ಠಾ ವಾರ್ಷಿಕೋತ್ಸವದ ಅಂಗವಾಗಿ ಬುಧವಾರ ರಾತ್ರಿ ಶ್ರೀ ವಿಷ್ಣುಮೂರ್ತಿ ಹಾಗೂ ನಾವೂರೇಶ್ವರ ದೇವರ ಉತ್ಸವ ಬಲಿ ವಿಜೃಂಭಣೆಯಿಂದ ನಡೆಯಿತು. ನಡುವಂತಾಡಿ ಶ್ರೀ ಶ್ರೀಪಾದ ಪಾಂಗಣ್ಣಯ್ಯ ಅವರ ನೇತೃತ್ವದಲ್ಲಿ ಉತ್ಸವದ ಅಂಗವಾಗಿ ಬೆಳಗ್ಗೆ ಗಣಪತಿ ಹೋಮ, ಪುಣ್ಯಾಹವಾಚನ, ಶ್ರೀ ನಾವೂರೇಶ್ವರ ದೇವರ ಬಲಿಬಿಂಬ ಪ್ರತಿಷ್ಠೆ, ಪಂಚಾಮೃತ ಸಹಿತ 49 ಕಲಶಾಭಿಷೇಕ, ಶ್ರೀ ಸುಬ್ರಾಯ ವಿಷ್ಣುಮೂರ್ತಿ ದೇವರಿಗೆ ಪಂಚಾಮೃತ ಸಹಿತ 49 ಕಲಶಾಭಿಷೇಕ, ರುದ್ರಯಾಗ, ವಿಷ್ಣುಯಾಗ, ಮಹಾಪೂಜೆ, ಪ್ರಸಾದ ವಿತರಣೆ ನಡೆಯಿತು. ಸಂಜೆ ಶ್ರೀ ಸುಬ್ರಾಯ ವಿಷ್ಣುಮೂರ್ತಿ ಹಾಗೂ ನಾವೂರೇಶ್ವರ ದೇವರಿಗೆ ವಿಶೇಷ ರಂಗಪೂಜೆ ನಡೆದು ಶ್ರೀದೇವರ ಉತ್ಸವ ಬಲಿ ಆರಂಭಗೊಂಡಿತು. ಅಪಾರ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ದೇವರ ಬಲಿ ಉತ್ಸವವನ್ನು ಕಂಡು ಪುನೀತರಾಗಿದ್ದಾರೆ. ಉತ್ಸವದಲ್ಲಿ ಪಾಲ್ಗೊಂಡ ಭಕ್ತರಿಗೆ ಅನ್ನ ಸಂತರ್ಪಣೆ ನಡೆದು ಕ್ಷೇತ್ರದ ಸಪರಿವಾರ ದೈವಗಳಾದ ವ್ಯಾಘ್ರ ಚಾಮುಂಡಿ, ಕಲ್ಲುಟಿ ಗುಳಿಕ ದೈವಗಳಿಗೆ ನೇಮೋತ್ಸವ ಜರುಗಿತು. ಈ ಸಂದರ್ಭದಲ್ಲಿ ಕ್ಷೇತ್ರದ ಪ್ರಧಾನ ಅರ್ಚಕ ಪವಿತ್ರ ಪಾಣಿ ವೆಂಕಟದಾಸ ಭಟ್ಟ, ಉತ್ಸವ ಸಮಿತಿಯ ಅಧ್ಯಕ್ಷ ಹರಿಶ್ಚಂದ್ರ ಭಟ್, ಪ್ರಮುಖರಾದ ಮುರಳೀಧರ ಭಟ್, ರಾಮಚಂದ್ರ ಭಟ್, ಕೃಷ್ಣ ಹೊಳ್ಳ, ಉತ್ಸವ ಸಮಿತಿ ಉಪಾಧ್ಯಕ್ಷ ಸುಂದರ್ ಕುಲಾಲ್ ನಾವೂರು, ದೇವಪ್ಪ ಕುಲಾಲ್ ಪಂಜಿಕಲ್ಲು, ವಿದ್ಯಾ ಹಳೆಗೇಟು, ಸೀತಾರಾಮ ಗೌಡ ನಿಕ್ರಾಜೆ, ವಿಜಯಕುಮಾರ್ ಸಜಂಕಬೆಟ್ಟು, ರಾಮಚಂದ್ರ ಗೌಡ ಮಾಣಿ, ಕರುಣೇಂದ್ರ ಪೂಜಾರಿ ಕೊಂಬರಬೈಲು, ಸುರೇಶ್ ಕುಮಾರ್ ಕೆಮ್ಮಟೆ, ಜಯರಾಮಗೌಡ ಪೌಲೋಡಿ, ಗಣೇಶ್ ಕುಲಾಲ್ ಅಗ್ರಹಾರ ಬೀದಿ, ನಾರಾಯಣ ಭಟ್ ಕಣಪದೆ, ರಾಜೇಶ್ ನೆಕ್ಕರೆ, ಪುರುಷೋತ್ತಮ ಅಂಚನ್, ಪ್ರಕಾಶ್ ಅಂಚನ್ ಮೊದಲಾದವರು ಉಪಸ್ಥಿತರಿದ್ದರು. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್, ಬಂಟ್ವಾಳ.